ಜೈ ಶ್ರೀರಾಮ್. ಇದು ಶ್ರೀಕೃಷ್ಣ ನಿನ್ನೆ ಅಲಂಕಾರ. ನಾನು ಯಾಕೆ ನಿನ್ನೆ ಅಲಂಕಾರ ಇವತ್ತು ಹಾಕ್ತಾ ಇದ್ದೀನಿ ಅಂದರೆ, ನಮಗೆ ನಿನ್ನೆ ಏಕಾದಶಿ ಇತ್ತು, ಕೃಷ್ಣ ಮಠದಲ್ಲಿ ಇವತ್ತೇ ಇತ್ತು. ಕೃಷ್ಣನ ತಲೆ ಮೇಲೆ ನೀವು ನೋಡಿರ್ಬೋದು ಪಾರಿಜಾತದ ಮಾಲೆ ಕಟ್ಟುಕೊಟ್ಟಿದ್ದನ್ನು ಹಾಕ್ಕೊಂಡಿದ್ದಾನೆ, ನೀವು ನೋಡ್ಬೋದು, ಖುಷಿಯಾಗತ್ತೆ. ಆ ನಂತರ ಮಂಗಳಾರತಿಗಳನ್ನೆಲ್ಲ ನೋಡ್ಕೋತಾ ಬನ್ನಿ. ಹನುಮಂತ ದೇವರು. ಆನಂತರ ಇದು ಸೋದೆ ಮಠದಲ್ಲಿ ವಾದಿರಾಜರಿಗೆ ಒಲಿದು ಬಂದಂಥ ಶ್ರೀ ಭೂ ಸಮೇತ ಶ್ರೀನಿವಾಸ ದೇವರು, ಮೇಲುಕೋಟೆ ಚೆಲುವನಾರಾಯಣ, ಕುಂಜಾರುಗಿರಿ ಅಮ್ಮ, ಮಂತ್ರಾಲಯ ರಾಯರು, ಪಂಡರಾಪುರದ ವಿಠ್ಠಲ. ನೋಡಿ, ಇದು ಇವತ್ತಿನ ಅಲಂಕಾರ. ಅಂದರೆ ಇವತ್ತು ಕೃಷ್ಣ ಮಠದಲ್ಲಿ ವೈಕುಂಠ ಏಕಾದಶಿ, ನಾಳೆ ಮುಕ್ಕೋಟಿ ದ್ವಾದಶಿ ಅವರಿಗೆ. ನಾನು ಮೋಸ್ಟ್ಲಿ ಈ ವಿಡಿಯೋ ನಾಳೆ ಅಪ್ಲೋಡ್ ಮಾಡ್ತೀನಿ, ಅಂದರೆ ಗುರುವಾರ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡ್ಬೋದು, ಕೆಲವು ಪೂಜೆಗಳು ಅಲಂಕಾರನ ನೋಡ್ಕೋತಾ ಬನ್ನಿ. ನೋಡಿ, ಆನಂತರ ನಿನ್ನೆ ಕೃಷ್ಣ ಮಠದಲ್ಲಿ ತಿರುಪತಿಯಿಂದ ಬಂದ ತಿಮ್ಮಪ್ಪನಿಗೆ ಕಲ್ಯಾಣೋತ್ಸವ ಜರುಗಿತ್ತು. ಅದರ ಫೋಟೋಸ್ ಎಲ್ಲ ನೋಡ್ಕೋತಾ ಬನ್ನಿ. ನಿನ್ನೆ ಏಕಾದಶಿ ಆದ ಕಾರಣ ನಮಗೆಲ್ಲ ಹೋಗಲಿಕ್ಕೆ ಅಷ್ಟು ತ್ರಾಣ ಇರಲಿಲ್ಲ. ಆ ಫೋಟೋಸನ್ನೆಲ್ಲ ನೋಡ್ಕೋತಾ ಬನ್ನಿ. ನಿನ್ನೆ ಸಂಜೆ ನಡೆದಿರುವಂತಹ ಇದು ಕಲ್ಯಾಣೋತ್ಸವ. ತಿರುಪತಿಯಲ್ಲಿ ನಿನ್ನೆ ಚಿನ್ನದ ರಥ ಉತ್ಸವ ಇತ್ತು, ವೈಕುಂಠ ಏಕಾದಶಿ ಪ್ರಯುಕ್ತ. ಅದರ ಕೆಲವು ಸ್ನ್ಯಾಪ್ಸನ್ನು ಹಾಕಿದ್ದೀನಿ. TTD ಚಾನಲಲ್ಲಿ ಅದೆಲ್ಲ ಬರುತ್ತೆ. ಹಾಗೆಯೇ ಪುತ್ತಿಗೆ ಮಠದ ಯೂಟ್ಯೂಬ್ ಚಾನಲಲ್ಲಿ ಕೂಡ ಲೈವ್ ನಿಮಗೆ ಕಲ್ಯಾಣೋತ್ಸವ ಸಿಗುತ್ತೆ. ಇದು ಮುಚ್ಚಲುಕೋಡು ಸುಬ್ರಹ್ಮಣ್ಯ ದೇವರ ನಿನ್ನೆ ಅಲಂಕಾರ. ಆಮೇಲೆ ವೈಕುಂಠ ಏಕಾದಶಿ ಪ್ರಯುಕ್ತ ತಿರುಪತಿ ಸನ್ನಿಧಾನ ಎಷ್ಟು ಚೆನ್ನಾಗಿ ಹೂವಿನ ಅಲಂಕಾರ ಮಾಡಿದರೆ ಅಂತ ನೀವು ನೋಡ್ಬೋದು. ತುಂಬ ಅದ್ಭುತವಾಗಿತ್ತು. ಆ ನಂತರ ಇದು ನಾನು ಮೊನ್ನೆದು ಅಲಂಕಾರದ ಹಾಕ್ತಾ ಇದ್ದೀನಿ. ಆ ಕಡೆ ಈ ಕಡೆ ನಾನು ಕಟ್ಟಿಕೊಟ್ಟಂತಹ ಪಾರಿಜಾತದ ಮಾಲೆನ ಹಾಕ್ಕೊಂಡಿದ್ದಾನೆ, ನೋಡ್ಬೋದು. ಆ ನಂತರ ನಾವು ಇವತ್ತು ಮುಕ್ಕೋಟಿ ದ್ವಾದಶಿಗೆ ಏನೆಲ್ಲ ಮಾಡಿದೆ ಅಂತ ನೋಡ್ಕೊಂಡು ಬರೋಣ. ಗಂಜಿ, ದೋಸೆ, ಚಟ್ನಿ, ಕೋಸಂಬರಿ, ಬೋಳುಹುಳಿ. ಫಸ್ಟ್ ನೋಡಿ, ಚಟ್ನಿಗೆ ನೋಡಿ, ಒಂದೆಲಗದ ಚಟ್ನಿಗೆ ನೋಡಿ ನಾನು ಮಾವಿನಕಾಯಿ, ಶುಂಠಿ, ತೆಂಗಿನಕಾಯಿ, ಕಾಯಿಮೆಣಸು, ಇಂಗು, ಉಪ್ಪು, ಅನಂತರ ನೆಲ್ಲಿಕಾಯಿ ಇದನ್ನೆಷ್ಟೆಲ್ಲ ಹಾಕಿ ಚಟ್ನಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ನೋಡ್ಬೋದು. ಇದು ನಿನ್ನೆ ರೆಡಿ ಮಾಡಿ ಇಟ್ಕೊಂಡಿರೋದು. ನೋಡಿ, ನೆಲ್ಲಿಕಾಯಿ ತೋರಿಸ್ತಾ ಇದ್ದೀನಿ, ಅದು ಬರ್ತಾಯಿಲ್ಲ ನನಗೆ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ರುಬ್ಕೊಳ್ಬೇಕಿದ್ರೆ ಹಾಕ್ಕೊಳ್ಬೋದು, ಘಮ ತುಂಬ ಚೆನ್ನಾಗಿ ಬರುತ್ತೆ. ಆನಂತರ ಏನು ಗೊತ್ತಾ, ಈ ದ್ವಾದಶಿ ಮುಗಿದಾಗ ಸ್ವಲ್ಪ ಹೊಟ್ಟೆಗೆ ತಿಂತೀವಲ್ವ, ಶುಗರ್ ಏರೋದಕ್ಕೂ ನಿಮಗೆ ಈ ನೆಲ್ಲಿಕಾಯಿ ಕರಿಬೇವಿನ ಸೊಪ್ಪು ಹೆಲ್ಪ್ ಆಗುತ್ತೆ. ನೋಡಿ, ಇದು ಚಟ್ನಿದು. ಆನಂತರ ನೋಡಿ, ಇದು ಬೋಳುಹುಳಿಗೆ ಮಟ್ಟುಗುಳ್ಳ ಸಿಕ್ಕಿತ್ತು ನನಗೆ, ಮೊನ್ನೆ ಯಜಮಾನರು ತಗೊಂಬಂದಿದ್ರು. ಅದನ್ನ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಿದ್ದೀನಿ. ಮಾರನೇ ದಿವಸ ಇದನ್ನು ನೀರು ತೆಗೆದು ಆನಂತರ ಹುಣಸೆ ಹಣ್ಣೆಲ್ಲ ಹಾಕಿ ನಾನು ಬೇಯಿಸ್ಬೇಕು. ನಿಮಗೆ ತೋರಿಸ್ತೀನಿ ಅದನ್ನ ಇದೇ ವಿಡಿಯೋದಲ್ಲಿ. ನಾನು ಏನು ಮಸಾಲೆ ಹಾಕದೇ ಮಾಡಿರುವಂಥದ್ದು. ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಬೇಕಾಗತ್ತೆ. ನೋಡಿ, ಉಪ್ಪು, ಅರಿಶಿನ, ಇಂಗು, ಕಾಯಿಮೆಣಸು, ಕರಿಬೇವಿನ ಸೊಪ್ಪು ಹಸಿಯಾಗಿ ಹಾಕಿ ತುಂಬ ಘಮ ಚೆನ್ನಾಗಿ ಬರುತ್ತೆ ಇದಕ್ಕೆ. ಆನಂತರ ಇದಕ್ಕೆ ಹಾಕೋಬೇಕಾಗಿದ್ದು ಹುಣಸೆ ಹಣ್ಣು ಮತ್ತು ಬೆಲ್ಲ. ನೋಡಿ, ಇದೆಲ್ಲ ತೆಗೆದಿಟ್ಕೊಂಡ್ರೆ ಮಾರನೇ ದಿವಸಕ್ಕೆ ಸ್ವಲ್ಪ ಸುಲಭ ಆಗುತ್ತೆ.
ಬೆಳಗ್ಗೆ ಎದ್ದು ಕಸ ಗುಡಿಸಿ ಒರೆಸಿ ಮಾಡಿ ಎಲ್ಲ ಆಗಬೇಕಿದ್ರೆ ರಂಗೋಲಿ ಎಲ್ಲ ಹಾಕಬೇಕು ತಾನೆ. ಬಟ್ ಇವತ್ತು ಏನು ಗೊತ್ತಾ, 7:45 ತನಕ ಹರಿವಾಸರ ಇತ್ತು, ಆದ ಕಾರಣ ಬಚಾವಾದ್ವಿ. ನೋಡಿ, ಇದು ಹೆಸರು ಕಾಳು ಕೋಸಂಬರಿಗೆ ನೆನೆಸಿಟ್ಟಿದ್ದು, ದೋಸೆಗೆ ನೆನೆಸಿಟ್ಟಿರೋದು. ತುಂಬ ಸಲ ದೋಸೆ ವಿಡಿಯೋ ತೋರಿಸಿದೆ, ಅದಕ್ಕೆ ಜಾಸ್ತಿ ಡೀಟೇಲಾಗಿ ಹೇಳಿಲ್ಲ. ಗೋಧಿ ಕಡಿದು ಪೊಂಗಲ್ ಮಾಡೋಣ. 3/4 ಕಪ್ ಇದಕ್ಕೆ 1 ಕಪ್ ಅಷ್ಟು ನಾನು ಗೋಧಿ ಕಡಿ ಹಾಕ್ಕೊಂಡು ಮಾಡಿದ್ದೀನಿ, ನೋಡ್ಬೋದು. ಎರಡನ್ನು ತೊಳೆದು ಕುಕ್ಕರಲ್ಲಿಟ್ಟು ಕೂಗಿಸ್ಕೊಂಡೆ ನಾನು. ನೋಡಿ, ಇದು ಇವತ್ತಿನ ಬೆಳಿಗ್ಗೆದು ಮುಕ್ಕೋಟಿ ದ್ವಾದಶಿ ಆವತ್ತು. ಅದಕ್ಕೆ ನೀರನ್ನು ತೆಗಿಬೇಕು. ಬದನೆಕಾಯಿ ನೆನೆಸಿಟ್ಟಿರ್ತೆ, ಆ ನೀರನ್ನು ತೆಗೆದು ಹುಣಸೆ ಹಣ್ಣು, ಆನಂತರ ಮಸಾಲೆಗಳು ನಾನೆಲ್ಲ ತೆಗೆದಿಟ್ಟಿದ್ನಲ್ಲ, ಕಾಯಿ ಮೆಣಸು, ಉಪ್ಪು, ಇಂಗು ಎಲ್ಲ ಅದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಕುದಿಸ್ಕೊಳ್ಬೇಕು. ನಾನು ಪಕ್ಕದ ಸ್ಟವ್ವಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ. ಬೇಳೆನೂ ಬೇಯಕ್ಕಿಟ್ಟಿದ್ದೆ, ತೊಗರಿ ಬೇಳೆನ 1/4 ಕಪ್ ಅಷ್ಟು. ಒಂದು ಅರ್ಧ kg ಬದನೆ ಇತ್ತು, 3/4 kg ಅಷ್ಟು, ಒಂದು ಮುಕ್ಕಾಲು ವಾಟಿಯಷ್ಟು ಬೇಳೆನೂ ಬೇಯಕ್ಕಿಟ್ಟಿದೆ, ನೋಡ್ಬೋದು. ಈ ಮಸಾಲೆಗಳನ್ನೆಲ್ಲ ಹಾಕ್ಕೊಂಡಿದ್ದೀನಿ, ನೋಡ್ಬೋದು. ಏನು ಗೊತ್ತಾ, ಉಪ್ಪು, ಕರಿಬೇವಿನ ಸೊಪ್ಪು ನಾನು ಹೇಳಿದ್ದೀನಿ, ಅರಿಶಿನ, ಇಂಗು ಇಷ್ಟನ್ನು ಹಾಕಿ ಹುಣಸೆ ರಸ, ಬೆಲ್ಲ ಹಾಕಿ ಬೇಯಕ್ಕಿಡಬೇಕು. ಅದು ಬೇಯಕ್ಕಿಟ್ಟು ನೋಡಿ ನಾನು ಚಟ್ನಿಗೆ ರುಬ್ಬಲಿಕ್ಕೆ ಬಂದೆ. ಈ ಸಲ ಏನು ಗೊತ್ತಾ, ಒಂದೆಲೆಗ ಮತ್ತು ನೆಲ್ಲಿಕಾಯಿ ಜೊತೆ ಮಾವಿನಕಾಯಿ ಶುಂಠಿ ಕೂಡ ಹಾಕ್ಕೊಂಡಿದ್ದೆ, ತುಂಬಾ ಚೆನ್ನಾಗಿ ಬಂದಿತ್ತು. ನೋಡಿ, ಚಟ್ನಿನೂ ಆಗೋಯಿತು. ಆನಂತರ ಸಾಂಬಾರಿಗೆ ಮತ್ತು ಇದಕ್ಕೆ ಒಟ್ಟಿಗೆ ಒಗ್ಗರಣೆ ಕೊಟ್ಟೆ. ಚಟ್ನಿಗೆ ನಾನು ಸಾಂಬಾರಿಗೆ, ಚಟ್ನಿಗೆ, ಕೋಸಂಬರಿಗೆ. ನೋಡಿ, ಅಷ್ಟೊತ್ತಿಗೆ ನಾನು ಬೆಣ್ಣೆ ತೆಗಿಲಿಕ್ಕೆ ಬಂದೆ. ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಕಡ್ಗೋಲನ್ನು ಬಿಸಿಲಿನಲ್ಲಿ ಸ್ವಲ್ಪ ಅದನ್ನ ಬಿಸಿ ಮಾಡಿಕೊಂಡು ಕರೆದ್ರೆ ಸಾಕು, ನಿಮಗೆ 2-3 ನಿಮಿಷದಲ್ಲಿ ಬೆಣ್ಣೆ ಬಂದುಬಿಡುತ್ತೆ. ದೇವರಿಗೆ ಬೆಣ್ಣೆ ತುಂಬ ವಿಶೇಷ. ನಮ್ಮನೆಯಲ್ಲಿ ಬೆಣ್ಣೆ ಕೃಷ್ಣನೇ ದೇವ್ರ ಮನೆ ದೇವರು ಆಗಿರ್ತಾರೆ ನಮ್ಮ ಮನೆಯಲ್ಲೆಲ್ಲ. ನೋಡಿ, ಅದಕ್ಕೆ ನಾವು ಬೆಣ್ಣೆ ಸಾಧಾರಣ ಇಡ್ತೀವಿ ದೇವರಿಗೆ. ಬೆಣ್ಣೆ ಬಂದಾಯಿತು, ನೀವು ನೋಡ್ಬೋದು ಇಲ್ಲಿ. ಆನಂತರ ಒಗ್ಗರಣೆ ಒಂದು ಮಾಡೋಣ. ನೋಡಿ, ಉದ್ದಿನಬೇಳೆ, ಸಾಸಿವೆ, ಇಂಗು, ಕೆಂಪು ಮೆಣಸು ಹಾಕಿ ಒಗ್ಗರಣೆ ಹಾಕಿದ್ದೀನಿ, ನೋಡ್ಬೋದು. ನೋಡಿ, ಇದಕ್ಕೆ ಬದನೆಕಾಯಿ ಬೆಂದಾದ ನಂತರ ಅದಕ್ಕೆ ಬೇಳೆನೂ ಹಾಕ್ಕೊಂಡು ಒಂದು ಕುದಿ ಬರೆಸಿದ್ದೀನಿ, ನೋಡ್ಬೋದು ನೀವಿಲ್ಲಿ. ಈಗ ಒಗ್ಗರಣೆ ಆದ ತಕ್ಷಣ ಚಟ್ನಿಗೆ, ಕೋಸಂಬರಿಗೆ, ಸಾಂಬಾರಿಗೆ ಒಂದು ಹಾಕಿದ್ರೆ, ಸಾಂಬಾರೆಲ್ಲ ಬೋಳು ಹುಳಿ ಅಷ್ಟೊತ್ತಿಗೆ ಕೋಸಂಬರಿನೂ ರೆಡಿ ಆಯಿತು. ನಾನು ಸಾಂಬಾರಿಗೆ ಸಾಂಬಾರು ಪುಡಿ ಯಾವುದೂ ಹಾಕ್ಕೊಂಡಿಲ್ಲ. ಅಷ್ಟೊತ್ತಿಗೆ ನೋಡಿ, ಇದು ಪೊಂಗಲ್ ಇದೆಯಲ್ಲ, ಗೋಧಿ ಕಡಿ ಮತ್ತು ಹೆಸರು ಬೇಳೆ, ಅದು ಬೆಂದಿತ್ತು ಕುಕ್ಕರಲ್ಲಿ. ಅದಕ್ಕೆ ನೋಡಿ ನಾನು ಅದನ್ನು ಸ್ವಲ್ಪ ನೀರು ಹಾಕ್ಕೊಳ್ಬೇಕಾಗಿದೆ. ಜಾಸ್ತಿ ನೀರು ಹಾಕಿದರೆ ಅದು ಸುರಿದು ಹೋಗುತ್ತೆ ಅಲ್ವಾ. ಅದಕ್ಕೋಸ್ಕರ ನಾನು ಆ ನಂತರ ಹಾಕ್ಕೊಂಡೆ, ನೋಡ್ಬೋದು. ಅದನ್ನು ನೀಟಾಗಿ ಪಾವ್ ಭಾಜಿ ಮಾಡ್ತೀವಲ್ವ, ಅದರ ಸ್ಮ್ಯಾಶರಲ್ಲಿ ತುಂಬ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಇಲ್ಲದ ಉಂಡೆ ಉಳ್ಕೊಂಡ್ರೆ ಬೆಲ್ಲ ಹಾಕಿದ ನಂತರ ಅದು ಹಾಗೆಯೇ ಉಳ್ಕೊಂಬಿಡುತ್ತೆ. ನೋಡಿ, ಇದಕ್ಕೆ ಈಗ ನಾವು ತುಪ್ಪ, ಬೆಲ್ಲ, ಶುಂಠಿ ಪುಡಿ, ಒಣಗಿದ ಶುಂಠಿ ಪುಡಿ, ಏಲಕ್ಕಿ, ಬೇಕಂದರೆ ಇಲ್ಲೊಂದು ಲವಂಗ ಮತ್ತು ನಿಮಗೆ ದ್ರಾಕ್ಷಿ ಗೋಡಂಬಿ ಹಾಕಿದರೆ ಸಾಕು, ಅಷ್ಟನ್ನು ನಾನು ಹಾಕ್ಕೊಂಡೆ. ಆನಂತರ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಚಿಟಿಕೆ ಉಪ್ಪು, ಬೇಕಂದರೆ 1 ಚಮಚ, 1.5-2 ಚಮಚಷ್ಟು ಇದನ್ನ ಇದಕ್ಕೆ ಹಾಕಿ, ಎಂಥದ್ದು ತುಪ್ಪ ಕೂಡ ಹಾಕಿ. ನಾನು ಜಾಸ್ತಿ ಡೀಟೇಲಾಗಿ ಏನು ಮಾಡಿಲ್ಲ ಇವತ್ತು, ಅದಕ್ಕೆ ತುಂಬ ತೋರಿಸ್ಲಿಕ್ಕೆಲ್ಲ ಬಂದಿಲ್ಲ. ಈಗ ಚಳಿ ಆದ ಕಾರಣ ಜ್ಯೂಸ್ ಕೂಡ ಕುಡಿಬೇಕು ಅಂತ ಅನಿಸೋದಿಲ್ಲ, ಉಪವಾಸನ ಆರಾಮ್ಸೆ ಮಾಡ್ಬೋದು ನಾವು. ನೋಡಿ, ಇದು ಹಾಗೇ ಬಿಡ್ತು. ಇದೊಂದು ಕುದಿ ಬರಲಿಕ್ಕೆ ಬಿಟ್ಟು ಆನಂತರ ಅದಕ್ಕೆ ನೋಡಿ ದ್ರಾಕ್ಷಿ ಗೋಡಂಬಿ, ಆನಂತರ ಲವಂಗದ ಪುಡಿ, ಶುಂಠಿ ಪುಡಿ, ಏಲಕ್ಕಿ ಪುಡಿ ಆಪ್ಷನಲ್, ಬೇಕಂದರೆ ಹಾಕ್ಕೊಳ್ಳಿ. ತೆಂಗಿನಕಾಯಿ ಕೂಡ ಹಾಕ್ಕೊಳ್ಳೋರಿದ್ದಾರೆ, ನಿಮ್ಮ ಇಷ್ಟ, ಅದು ಹಾಕ್ಕೊಳ್ಬೋದು. ನಾನು ಹಾಕಿರಲಿಲ್ಲ. ನೋಡಿ, ಹಾಗೇ ಬಿಡ್ತು. ತುಂಬಾ ಚೆನ್ನಾಗಿ ಗೋಧಿ ಕಡಿದಂತೂ ಬಹಳ ಚೆನ್ನಾಗಿ ಬರುತ್ತೆ. ಇಲ್ಲಿ ಗೋಧಿ ಕಡಿ ತುಂಬ ಚೆನ್ನಾಗಿ ಸಿಗುತ್ತೆ, ನಾವು ಮನೆಯಲ್ಲಿ ಮಾಡೋ ಥರನೇ. ಅಂಥದ್ರಲ್ಲಿ ಮಾಡಲಿಕ್ಕೆ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ನೋಡಿ, ಹಾಗೇ ಬಿಡ್ತು. ಪಕ್ಕದಲ್ಲಿ ದೋಸೆ ಕೂಡ ಮಾಡ್ತಾಯಿದ್ದೆ. ದೋಸೆಗಳು ತುಂಬ ಚೆನ್ನಾಗಿ ಉಬ್ಬಿ ಬಂದಿತ್ತು. ಸ್ವಲ್ಪ ನೀರು ಬಿಸಿ ಮಾಡಿ ಅದನ್ನ ಕೆಳಗಿಟ್ಟು ಅದರ ಮೇಲೆ ಈ ಹಿಟ್ಟನ್ನು ನಾವು ಯಾವುದು ಗೊತ್ತಾ, ದೋಸೆ ಹಿಟ್ಟನ್ನು ಇಟ್ಟರೆ ತುಂಬ ಚೆನ್ನಾಗಿ ಹುಳಿ ಬರುತ್ತೆ ಈ ಚಳಿಗೆ. ನೋಡಿ, ಪೊಂಗಲು, ಗಂಜಿ, ಅನ್ನ, ದೋಸೆ, ಬೆಣ್ಣೆ, ಚಟ್ನಿ, ಕೋಸಂಬರಿ. ಈ ಕಡೆಯಿಂದ ಏನು ಗೊತ್ತಾ, ಬೋಳು ಹುಳಿ, ಅದೆಲ್ಲ ರೆಡಿಯಾಗಿದೆ. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡೋದನ್ನು ಮರಿಬೇಡಿ. ಬೇಕಾದವರಿಗೆ ಶೇರ್ ಮಾಡಿಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ ನೋಡಿ ಆಯಿತಾ. ನೋಡಿ, ಇದು ಪಲಿಮಾರ್ ಮಠದ ಪಟ್ಟದೇವರುಗಳ ಪೂಜೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.